ಜಿ ಎಲ್ ಪಿ ಮಜುವೆಲ್ ಶಾಲೆಯಲ್ಲಿ ಕಲಿತಿದ್ದೇನೆ. ನಾನು 2ನೇ ತರಗತಿಯಲ್ಲಿ ಕಲಿತಿದ್ದೇನೆ. ನಾನು ಕಾಗೆಯ ಬುದ್ಧಿವಂತಿಕೆ ಕಥೆ ಹೇಳುತ್ತೇನೆ. ಒಂದು ಕಾಗೆಯು ಹಾರುವಾಗ ಬಿಸಿಲು ಜೋರಾಗಿ ಬಂತು. ಆಗ ಕಾಗೆಗೆ ಬಾಯಾರಿಕೆ ಆಯಿತು. ಅದು ಒಂದು ಉದ್ದದ ಮರದಲ್ಲಿ ಕುಳಿತು ಆಚೆ ಈಚೆ ನೋಡಿತು. ನೋಡುವಾಗ ಅದರ ಒಂದು ಮಡಿಕೆ ಇತ್ತು. ಅದರಲ್ಲಿ ಕುಳಿತು ಎದುಕ್ಕೆ ನೋಡಿತು. ಅದರಲ್ಲಿ ಸ್ವಲ್ಪ ನೀರಿತ್ತು. ಅದಕ್ಕೆ 4 ಕಳ್ಳಿ ಹಾಕಿತು, ಬರಲಿಲ್ಲ. ಮತ್ತೊಮ್ಮೆ 4 ಕಳ್ಳಿ ಹಾಕಿತು, ಬರಲಿಲ್ಲ. ಮತ್ತೊಮ್ಮೆ 4 ಕಳ್ಳಿ ಹಾಕಿತು, ಸ್ವಲ್ಪ ಬಂತು. ಮತ್ತೆ ಅದು ಸ್ವಲ್ಪ ಕುಡಿಯಿತು ಅದು. ಮತ್ತೆ ಅದು ಸಂತೋಷದಿಂದ ಕುಡಿಯಿತು ಸ್ವಲ್ಪ. ಮತ್ತೆ ಗೆಳೆಯರನ್ನೆಲ್ಲ ಕರೆದು ಗೆಳೆಯರನ್ನು ಸ್ವಲ್ಪ ಕುಡಿದು ಗೆಳೆಯರಿಗೆ ಸಂತೋಷ ಆಯಿತು. ಮತ್ತೆ ಅದರ ಗೂಡಿಗೆ ಹೋಯಿತು.